ಸುಳ್ಯದಲ್ಲಿ ಕಾಂಗ್ರೆಸ್ಗೆ ಒಂದು ಅವಕಾಶ ಕೊಡಿ, ಅಭಿವೃದ್ಧಿಗೆ ಒತ್ತು ಕೊಡುವ ಮೂಲಕ ಸುಳ್ಯದ ಇತಿಹಾಸವನ್ನ ಬದಲಾವಣೆ ಮಾಡುತ್ತೇವೆ ಎಂದು ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸುಳ್ಯ ನ್ಯಾಯಾಲಯಕ್ಕೆ ಪ್ರಕರಣವೊಂದರ ಸಾಕ್ಷಿ ಹೇಳುವ ಸಲುವಾಗಿ ಆಗಮಿಸಿದ್ದ ಡಿಕೆ ಶಿವಕುಮಾರ್ ಸಾಕ್ಷಿ ವಿಚಾರಣೆ ನಂತರದಲ್ಲಿ ಸುಳ್ಯ ತಾಲೂಕು ವಕೀಲರ ಸಂಘದ ವತಿಯಿಂದ ಏರ್ಪಡಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿದರು. ನನಗೆ ಸುಳ್ಯದ ಬಗ್ಗೆ ಹಾಗೂ ಸುಳ್ಯದ ಜನತೆಯ ಬಗ್ಗೆ ಒಂದು ಪ್ರತ್ಯೇಕ ಕಾಳಜಿ ಇದೆ. ಕನಕಪುರ ನನ್ನ ಒಂದು ಕಣ್ಣು ಇದ್ದ ಹಾಗೆ, ಆದರೆ ಸುಳ್ಯ ನನ್ನ ಇನ್ನೊಂದು ಕಣ್ಣು. ಹಲವಾರು ವರ್ಷಗಳಿಂದ ಬಿಜೆಪಿ ಪಕ್ಷದ ಆಡಳಿತ ಇಲ್ಲಿ ಇದ್ದರೂ ಇಲ್ಲಿನ ಸಮಸ್ಯೆಗಳನ್ನ ಪ್ರತಿನಿತ್ಯ ನಾನು ಗಮನಿಸುತ್ತಿದ್ದೇನೆ. ನಮಗೆ ಒಂದು ಬಾರಿ ಸುಳ್ಯದಲ್ಲಿ ಅವಕಾಶ ಕೊಡಿ, ಸುಳ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಗಮನ ನೀಡುವ ಮೂಲಕ ಸುಳ್ಯದ ಇತಿಹಾಸವನ್ನ ಬದಲಾವಣೆ ಮಾಡಿ ತೋರಿಸುತ್ತೇವೆ ಎಂದಿದ್ದಾರೆ. ಈ ಸಮಯದಲ್ಲಿ ಸುಳ್ಯ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ವೆಂಕಪ್ಪಗೌಡ, ಮಾಜಿ ಅಧ್ಯಕ್ಷ ನಳಿನ್ ಕುಮಾರ್ ಸೇರಿದಂತೆ ವಕೀಲರ ಸಂಘದ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು. ನಾನು ಬರೋದಕ್ಕೆ ಟೈಮ್ ಇಲ್ಲ, ಆದರೂ ಬಂದು ಈ ಸಂದರ್ಭದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡುವಂಥ ಭಾಗ್ಯ ನನಗೆ ಇವತ್ತು ಸಿಕ್ಕಿದೆ. ಬಹಳ ಪ್ರೀತಿಯಿಂದ ಬಂದಿದ್ದೇನೆ. ನನಗೆ ಈ ಸುಳ್ಯದ ಬಗ್ಗೆ ನನಗೆ ವಿಶೇಷವಾದಂಥ ಕಣ್ಣಿದೆ. ಕನಕಪುರ ಒಂದು ಕಣ್ಣಾದ್ರೆ ಸಾಧ್ಯ, ಇದನ್ನು ಸುಳ್ಯನ ಒಂದು ಕಣ್ಣನ್ನು ಹೇಳಿ ನಾನು ಪರಿವರ್ತನೆ ಮಾಡಿಕೊಳ್ಬೇಕು ಅಂತ ಆಸೆ ಇದೆ. ಇಲ್ಲಿ ರಾಜಕಾರಣದ ಬದಲಾವಣೆ ಅವಶ್ಯಕತೆ ಇದೆ. ಅವಕಾಶ ಕೊಟ್ಟಿದ್ದೀರಿ ಬೇರೆಯವ್ರಿಗೆ, ನಾವು ಅದ್ರ ಮೇಲೆ ತಗರಾರು ಏನು ಮಾಡೋದಿಲ್ಲ. ಇಲ್ಲಿ ನಮಗೂ ಒಂದು ಅವಕಾಶ ಮುಂದಕ್ಕೆ ಮಾಡಿಕೊಡಿ. ಸುಳ್ಯದ ಇತಿಹಾಸ ಬದಲಾವಣೆಯನ್ನ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ